ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳ 8ನೇ ವರ್ಷದ ಪುಣ್ಯಸ್ಮರಣ ಕಾರ್ಯಕ್ರಮ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಯಲರಾಂಪುರ ಕುಂಜಿಟಿಗರ ಸಂಸ್ಥಾನದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ವಹಿಸಿದ್ರು. ಸಮಾಜದಲ್ಲಿ ಹೇಗೆ ಬದುಕನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬುದಕ್ಕೆ ಆದಿಚುಂಚನಗಿರಿ ಬಾಲಗಂಗಾಧರ ಶ್ರೀಗಳು ಆದರ್ಶಪ್ರಾಯ ಎಂದು ಸ್ವಾಮೀಜಿಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಅದೇ ಕಡೆ ಪವರ್ ಅದಕ್ಕೆ ನಮ್ಮ ಜನ ಎಲ್ಲ ಕಡೆ ನಮ್ಮ ಕಂಡ್ರೆ ಎಲ್ಬೇಕಾದ್ರೆ ಕಟ್ ಮಾಡ್ತೀವಿ, ಎಲ್ಬೇಕಾದ್ರೆ ಬೆಳೆಸ್ತೀವಿ. ಅದಾಗಲ್ಲ ಮುಂದಕ್ಕೆ ಇಟ್ಕೋಬೇಕು. ಭಯ ನಿಂತ್ಕೊಳ್ಳಿದ್ದಾರೆ ನಾವೇ ಪರಿಷತ್ನ ತಾಲೂಕು ಘಟಕ, ಜಿಲ್ಲಾ ಘಟಕ ಮತ್ತು ಕದಳಿ ಮಹಿಳಾ ಸಂಘಟನೆ ಮತ್ತು ಕಾರ್ಯರತ ಪತ್ರಕರ್ತರ ಸಂಘದ ಮತ್ತೆಲ್ಲ ಗುರುಗಳ ಹಿತೈಷಿಗಳ ಸದ್ಭಕ್ತರ ಸಮ್ಮುಖದಲ್ಲಿ ಅವರ ಸಂಸ್ಮರಣೆಯನ್ನು ನಾವೆಲ್ಲರೂ ಕೂಡ ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ದೀವಿ. ಬಹುಶಃ ಗುರುಗಳನ್ನು ನಾವೆಷ್ಟೇ ಸ್ಮರಿಸಿದರೂ ಸಾಕಾಗೋದಿಲ್ಲ. ಬಹುಶಃ ನಾವೊಂದು ಫೋಟೋ ಇಟ್ಟು ಒಂದು ಹಾರ ಹಾಕಿ ಋಣವನ್ನು ತೀರಿಸಿದ್ದೀವಿ ಅನ್ನೋದು ಸ್ಮರಣೆ ಅಲ್ಲ. ನನ್ನ ಪ್ರಕಾರ ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ಅವರ ಕನಸುಗಳಿತ್ತು, ಅವರ ಕನಸುಗಳನ್ನು ಸಾಕಾರವನ್ನು ಯಾವತ್ತೂ ನಾವು ಮಾಡ್ತೀವಿ ಅವತ್ತು ಅವರು ಪರಿಪೂರ್ಣವಾಗಿ ಅವರ ಸ್ಮರಣೆ ನಾವು ಮಾಡಲಿಕ್ಕೆ ಯೋಗ್ಯರು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಇವತ್ತು ಕೇವಲ ಒಂದು ಸಣ್ಣ ಹಳ್ಳಿಯಲ್ಲಿ ಆಗಲೇ ನಮ್ಮ ಪರ್ವತಯ್ಯನವರು ಮಾತನಾಡಿದಾಗಲೇ ಸುಮಾರು 1ನೇ ಕ್ಲಾಸಿಂದ ನಾನು 2010 ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದೆ. ನಾನು ಹೋದಂಥ ಸಂದರ್ಭದಲ್ಲಿ ಕೂಡ ನಮಗೆ